ಉಡುಪಿ ಜಿಲ್ಲೆಯ ಕಟಪಾಡಿಯ ಸರ್ವಿಸ್ ರಸ್ತೆಯ ಫುಟ್ಪಾತ್ ಬಳಿ ಆಟೋ ರಿಕ್ಷಾದಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡುತ್ತಿದ್ದ ಪ್ರಕರಣವನ್ನು ಉಡುಪಿ ಅಬಕಾರಿ ಇಲಾಖೆ ಅಧಿಕಾರಿಗಳು ಪತ್ತೆ ಹಚ್ಚಿ ಮದ್ಯ ಮಾರಾಟ ಮಾಡುತ್ತಿದ್ದ ಆರೋಪಿ ಏಣಗುಡ್ಡೆ ಜೆಎನ್ ನಗರದ ಕುಶಾ ಶರಿಯನ್ ಎಂಬಾತನನ್ನು ಬಂಧಿಸಿ 13 ಲೀಟರ್ ಮದ್ಯ ಮತ್ತು ರಿಕ್ಷಾವನ್ನು ವಶಪಡಿಸಿಕೊಂಡಿದ್ದಾರೆ. ವಶಪಡಿಸಿರುವ ಮದ್ಯ ಮತ್ತು ವಾಹನದ ಮೌಲ್ಯ 2,55,000 ರೂಪಾಯಿ ಆಗಿರುತ್ತದೆ. ಸಾರ್ವತ್ರಿಕ ಚುನಾವಣೆ ಪ್ರಯುಕ್ತ ನೀತಿ ಸಂಹಿತೆ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ಉಡುಪಿ ವಲಯ 1ರ ಅಬಕಾರಿ ನಿರೀಕ್ಷಕಿ ಜ್ಯೋತಿ ಎಸ್, ಉಪನಿರೀಕ್ಷಕರಾದ ಜೋಸ್ಲಿನ್ ಫರ್ನಾಂಡಿಸ್ ಮತ್ತು ನಿತ್ಯಾನಂದ ಅವರು ತಮ್ಮ ಸಿಬ್ಬಂದಿ ಜತೆ ಕಟಪಾಡಿ ವ್ಯಾಪ್ತಿಯಲ್ಲಿ ಗಸ್ತು ನಡೆಸುತ್ತಿದ್ದಾಗ ಲಭಿಸಿದ ಖಚಿತ ಮಾಹಿತಿ ಮೇರೆಗೆ ಈ ದಾಳಿ ಕಾರ್ಯಾಚರಣೆ ನಡೆಯಿತು.